ಮಂಜು, ಈ ಡ್ರೆಸ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾವಾಗಲೂ ಹೇಳ್ತೀನಿ ಡ್ರೆಸ್ ಹಾಕೊಂಡ್ಬೇಡಿ ಅನ್ಕೊಂಡು ನೀವು ಕೇಳ್ತೇ ಇಲ್ಲ ನನ್ನ ಮಾತು. ಓ ಡಾರ್ಲಿಂಗ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನಿಂಗೋಸ್ಕರ ಈಗ ನಾನು ಮಾತು ಕತೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೆ ಅಲ್ದ. ಡ್ರೆಸ್ಸು ಬೇರೆ ದಿನ ಹಾಕೋ ಬರ್ತಿದ್ನಲ್ಲ, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಕತ್ತಿಲ್ಲ. ಆವಾಗಲೂ ಹಿಂಗೆ ಹೇಳ್ತೀರಿ ಅಷ್ಟೇ, ಆದರೂ ಹಾಕೋದೆಲ್ಲ ಹಾಕ್ತೀರಿ ನೀವು. ಒಂದು 4 ದಿನ ಡ್ರೆಸ್ ಮಾಡ್ಕೊಂಡ್ರೆ ಚಂದ ಮತ್ತೆ ಸ್ಟಾಪ್ ಮಾಡಿರಿ. ಈಗ ನಕ್ಷತ್ರ, ನೀನೀಗ ಎಂಥದೇ ಡ್ರೆಸ್ ಹಾಕೊಂಡ್ರು ನಾನು ಎಂಥರು ಹೇಳ್ತೀನ ಇಲ್ಲ ಅಲ್ದ, ಹಾಗೆ ನೀನು ನಂಗೆ ಫ್ರೀ ಬಿಟ್ಕಲ್ದ. ಹಂಗಲ್ಲ ಮಂಜು, ನಿಮ್ಗೆ ಅರ್ಥವೇ ಆಗ್ತಿಲ್ಲ ನಾನು ಯಾವ ರೀತಿ ಹೇಳ್ತಿದ್ದೆ ಅಂತ. ನಾನು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಿದ್ದೆ ಅಂದರೆ, ಇರಲಿ ಬಿಡಿ, ನಿಮ್ಗೆ ಹೆಂಗೆ ಗೊತ್ತತ್ತು, ನೀವೇ ಬೇರೆ ಕಾಲದವ್ರು ನಾವೇ ಬೇರೆ ಕಾಲದವ್ರು. ಹೋದ ಹಂಗೆಲ್ಲ ಅಲ್ಲ ಚಿನ್ನ, ನನಗೂ ಗೊತ್ತು ನೀನು ಸಣ್ಣವಳು, ನಿಂಗೇನೋ ಬೇರೆ ಬೇರೆ ಥರ ಎಲ್ಲ ನಾನು ಸ್ಟೈಲಾಗಿರ್ಬೇಕಂತ ಆಸೆ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ನಿಂಗೆ ಎಷ್ಟಾದಷ್ಟು ಅಡ್ಜಸ್ಟ್ ಆಗ್ತಿದ್ನಲ್ಲ. ಇದು ಎಂತಂದರೆ, ಕೆಲಸ ಎಲ್ಲ ಅಪ್ಪ ಅಮ್ಮ ಎಲ್ಲ ಮನೆ ಹೊರಗೆ ಇದ್ದರೆ ಆ ಟೈಮಲ್ಲಿ ನಾನು ಹೆಂಗೆ ಡ್ರೆಸ್ ಮಾಡ್ಕೊಬೇಕಾತಿಲ್ಲ. ಅದು ಸುಮ್ಮನೆ ಮತ್ತೆ ಕಾಂಪ್ಲಿಕೇಶನ್ ಆಗ್ತದೆ ಜಾಸ್ತಿ. ಅದಕ್ಕೆ ನನ್ನೊಂದು ಮುದ್ದೆ ಅಪ್ಪಲವರಿಗೆ ನೀನು ಸ್ವಲ್ಪ ಅಡ್ಜಸ್ಟ್ ಇರು. ಮದುವೆ ಆದ್ರ ಮೇಲೆ ನಿಂಗೆ ಹೆಂಗೆ ಬೇಕೋ ನಾನು ಹಾಗೆ ಇರ್ತೆ, ಪ್ರಾಮಿಸ್. ಈಗ ಆಲ್ರೆಡಿ ಶ್ಯಾಮಲನ್ನು ಒಪ್ಸಾಯ್ತು ಗೊತ್ತಾ, ನಾನು ಎಷ್ಟು ಕಷ್ಟ ಆಯ್ತು ಗೊತ್ತಾ ನಿಂಗೇನು. ನೀನು ಈಸಿಯಾಗಿ ಹೇಳ್ತೆ, ನಮ್ಮ ಗಂಡಸ್ರ ಕಷ್ಟ ನಮಗೆ ಗೊತ್ತು. ಆದರೂ ಇದೊಂಥರ ಥ್ರಿಲ್ಲಿಂಗ್ ಅಲ್ಲ, ಮದುವೆ ಆದವ್ರನ್ನ ಲವ್ ಮಾಡೋದಂದ್ರೆ ನನಗೊಂಥರ ಥ್ರಿಲ್ ಅಂದರೆ ತಿಳ್ಸ್ತಿರ್ತಾ ಇದೆ. ಈ ಥರ ನನಗೆ ಯಾರೊಟ್ಟಿಗೂ ಯಾವಾಗಲೂ ಆಗಿರಲಿಲ್ಲ. ಎಸ್ ನನಗೂ ಅಷ್ಟೇ. ಶ್ಯಾಮಲನ ಮದುವೆ ಆದಾಗಲೇ ನಂಗೆ ಇಷ್ಟೆಲ್ಲ ಥ್ರಿಲ್ ಅನಿಸ್ಲೇ ಇಲ್ಲ. ಇದೊಂಥರ ಮಜಾ ಅಂದರೆ ಮಜಾ ಒಂಥರ. ಅಲ್ಲದೆ ನನ್ನಂಥ ವಯಸ್ಸು ಹೆಚ್ಚು ಕಮ್ಮಿ ಆದವನಿಗೆ ನಿನ್ನಂತ ಹೆಂಗೆ ಹುಡುಗಿ ಸಿಕ್ಕರೆ ಯಾರು ಬಿಡ್ತಾರೆ ಹೇಳು. ಅದಕ್ಕೆ ನಾನು ಈ ಚಾನ್ಸ್ ಮಿಸ್ ಮಾಡೋದೇ ಇಲ್ಲ. ಯಾವತ್ತಿದ್ರೂ ನೀನೇ ನನ್ನ ಪಟ್ಟದ ರಾಣಿ. ಹೌದೌದು, ಪಟ್ಟದ ರಾಣಿ. ಏಗಳಿ ಕಂಡು ಜೋಬಲ್ ಕಾಸಿರೋದಿಲ್ಲ, ಕೆಲಸ ಎಲ್ಲ ನಾನೇ ಕೊಡ್ಕತ್ತು ರಾಣಿ ಅಂಬರು. ಎಂಥ ರಾಣಿ ಮಾಡ್ತಿರೋ ಗೋಣಿ ಮಾಡ್ತಿರೋ ನನ್ನ. ನಿಮ್ಮನ್ನು ನಂಬ್ಕೊಂಡು ನಾನು ಒಟ್ಟಿನಲ್ಲೇ ಮಂಗಾದ್ನೇನೋ ಅಂತ ನಂಗೆ ಅನಿಸ್ತಿತ್ತು. ಎಂಥದ್ದು ಕಾಂಬ, ಹಿಂಗೆ ಇದ್ರೆ ಮಾತ್ರ ನಡೆಯೋದಿಲ್ಲ. ನೀವು ನಂಗೆ ಪ್ರಾಮಿಸ್ ಮಾಡಿದ್ರಿ ಅಲ್ಲ, ನೀವು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೆ ಅಂತ, ನೆನಪಿತ್ತ ಇಲ್ಲ? ಎಲ್ಲ ನೆನಪಿತ್ತು ನನಗೆ. ನಿಮಗೋಸ್ಕರ ನಾನು ಏನು ಬೇಕಾದ್ರೆ ಮಾಡ್ತೆ. ಅಲ್ಲ, ನನಗೆ ಎಕ್ಸಾಮ್ ಸಹ ಕಟ್ಟಿನಲ್ಲ ನಿಮಗೋಸ್ಕರ, ನೀನೇ ಕಂಡಿದ್ಯಲ್ಲ. PUC ಫೇಲ್ ಆಯ್ದಿತ್ತು, PUC ಎಕ್ಸಾಮ್ ಕಟ್ಟಿದ್ದೆ ನಾನು. ಇನ್ನೂ ಹಾಗೆ PUC ಆಗ್ತಿದ್ದಂಗೆ ನನ್ನ ಫ್ರೆಂಡ್ ಹತ್ರ ಮಾತಾಡಿಟ್ಟಿದ್ದೆ, ಡಿಗ್ರಿ ಫೋರ್ಜರಿ ಸರ್ಟಿಫಿಕೇಟು ಮಾಡಿಸಿಕೊಡ್ತೆ ಅಂತ ಹೇಳಿದೆ ಗೊತ್ತಾ. ಕಡೆಗೆ ಯಾವ್ದಾದ್ರು ಜಾಬಿಗೆ ಹೋಗ್ದೆ. ಜಾಬಿಗೆ ಹೋಗ್ತಾ ಚೂರು ದುಡ್ಡು ಮಾಡ್ಕೊಂಡು ಬಿಸ್ನೆಸ್ ಮಾಡು. ಹಾಂ, ಮತ್ತೆ ನಿಮ್ಮ ಅಪ್ಪನ ಹತ್ರ ಗದ್ದೆಗೆ ಅಂತೆ ತೋಟಕ್ಕೆ ಅಂತೆ ಅದನ್ನೆಲ್ಲ ಮಾರಿ ಬಿಸ್ನೆಸ್ ಮಾಡ್ತೆ ಅಂತ ಹೇಳ್ರಿ. ಅಲ್ಲ, ಓದ್ರಿಟ್ಟಿಲ್ಲ. ಈಗ ನಾನೇ ಹೇಳಿದ್ದಲ್ಲ ನಿಮಗೆ, ನೀವು ಓದಿ. ಆದರೆ ಅಷ್ಟೆಲ್ಲ ಕೆಲಸ ಮಾಡಿ ದುಡ್ಡು ಒಟ್ಟು ಮಾಡಿ ಅಷ್ಟೊತ್ತಿಗೆ ನನಗೆ ವಯಸ್ಸು ಇಷ್ಟ ಆಗಿರುತ್ತೆ ಮಂಜು. ನಿಮ್ಗೆ ಅರ್ಥವೇ ಆಗ್ತಿಲ್ಲ ನನ್ನ ಫೀಲಿಂಗ್ಸು. ಓಕೆ ಡಾರ್ಲಿಂಗ್, ಓಕೆ. ಜಾಗನೂ ಕೇಳುತ್ತೆ, ಓದೋದು ಓದ್ತೆ, ಎಲ್ಲ ಮಾಡ್ತೆ ನಿಂಗೋಸ್ಕರ ಎಲ್ಲದು. ಓಕೆ. ಸೋ ಸ್ವೀಟ್ ಆಫ್ ಯು. ಹಾಂ, 2 ಕೇಕ್ ಆರ್ಡ್ರ್ ಮಾಡೋದಾ? ಯಾವ ಕೇಕ್ ಇರಲಿ ನಿಮಗೆ? ಕೇಕಾ? ಕೇಕೆಲ್ಲ ಯಾವ ಕಾಲದಲ್ಲಿ ತಿನ್ನೋದು ಬಿಟ್ಟಾಯ್ತು ಹುಡುಗಿರು ಗೊತ್ತಾ? ಅಯ್ಯೋ ಮಂಜು, ಕೇಕಿನ ಕಾಲ ಮುಗೀತು. ನನಗೆ ಪೇಸ್ಟ್ರೀಸು, ಬಟರ್ ಸ್ಕಾಚ್ ಅಥವಾ ಒಂದು ಬಟರ್ ಸ್ಕಾಚ್ ಇರಲಿ, ಒಂದು ಡಾರ್ಕ್ ಫಾರೆಸ್ಟ್ ಇರಲಿ. ಎಂತ ಪೇಸ್ಟ್ರೀಸಾ? ಅದಂದರೆ ಕೇಕ್ ಥರವೇ ಇರುತ್ತಲ್ಲ, ಹೊಸಲ ನೀ ಕೊಡಿಸಿದ್ದಿಲ್ಲ ನನಗೆ. ಅಯ್ಯೋ ಪೆದ್ದಣ್ಣ, ಅದು ಕೇಕ್ ಥರ ನೋಡೋಕ್ಕಷ್ಟೇ, ಅದ್ರ ಟೇಸ್ಟೇ ಬೇರೆ. ಅದ್ರ ಮುಂದೆ ಇದನ್ನೆಲ್ಲ ಹಾಗೆ ಸುಲಿದು ಬಿಸಾಡೋಕ್ಕಷ್ಟೇ. ನನಗಂತೂ ಕೇಕ್ ಬೇಡ, ನಂಗೆ ಪೇಸ್ಟ್ರೀಸೇ ಬೇಕು. ಹೋಯ್ ತಗೋ ಬನ್ನಿ. ಅಲ್ಲ, ದುಡ್ಡು ಎಷ್ಟು ಅದಕ್ಕೆ? ಒಂದು 10 ರೂಪಾಯಿ ಜಾಸ್ತಿ ಇರುತ್ತಾ ಕೇಕ್ಕಿಂತ ಒಂದು ಪೀಸಿಗೆ? ನಿಮ್ಮ ಹತ್ರ ಎಷ್ಟು ದುಡ್ಡು ಇತ್ತು ಇವತ್ತು ಹೇಳಿ ಕಂಬ? ನನ್ನ ಹತ್ರ 100 ರೂಪೀಸ್ ಇತ್ತು, ಸಾಕಲ್ಲ 2ಕ್ಕೆ? ಯಾವ್ದಾರು ಹುಡುಗಿನ ನೋಡಕ್ಕೆ ಬರೋಷ್ಟೊತ್ತಿಗೆ 100 ರೂಪೀಸ್ ತಗೊಬತ್ತರ ಯಾರು? ಕೇಕು ಬೇಡ, ಪೇಸ್ಟ್ರೀಸು ಬೇಡ, ಎಂಥದ್ದು ಬೇಡ. ನಾನೇ ತತ್ತೆ, ಕೂತ್ಕೊಳ್ಳಿ ನೀವು. ಥ್ಯಾಂಕ್ಸ್ ಅಕ್ಷತಾ, ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೆಲ್ಲ ನನ್ನ ಹತ್ರ. ನಾಳೆ ನಿಂಗೆಂತ ಬೇಕೋ ಅದನ್ನೆಲ್ಲ ಕೊಡಿಸ್ದೆ. ಇವತ್ತೊಂಚೂರು ಶಾರ್ಟೇಜ್ ದುಡ್ಡದಷ್ಟೇ. ಪೆಟ್ರೋಲಿಗೆ ಒಂಚೂರು ದುಡ್ಡು ಬೇಕಿತ್ತಾ? ದುಡ್ಡು ಇವತ್ತು ಅಪ್ಪೇ ಕೊಟ್ಟಿರು, ಪೆಟ್ರೋಲ್ ಖರ್ಚಿಗೆ ಆಯ್ತದು. ಅದೆಲ್ಲ ಬಿಡು, ನಿಂಗೊಂದು ಗುಡ್ ನ್ಯೂಸ್ ಗೊತ್ತಾ? ಎಂಥ ಗುಡ್ ನ್ಯೂಸ್? ಶ್ಯಾಮಲಂದು B.Ed ಎಕ್ಸಾಮ್ ಪಾಸ್ ಆಯ್ತಾ? ಯಾವತ್ತು ನಿಮ್ಮ ಹೆಂಡತಿ ವಿಷಯ ನಿಮ್ಗೆ ಗುಡ್ ನ್ಯೂಸೇ. ಯಾವತ್ತು ಕಂಡ್ರು ಅವಳು ನೀ ಹೊಗಳುದೇ. ನಂಗೆ ಸ್ವಲ್ಪವೂ ಇಷ್ಟ ಆಗ್ತಿಲ್ಲ. ಅಯ್ಯೋ ಪುಟ್ಟು, ನಾನು ಹೇಳೋದು ಕೇಳು. ಅವಳು B.Ed ಎಕ್ಸಾಮ್ ಪಾಸ್ ಆಯ್ತಂದ್ರೆ ಅವಳಿಗೆ ಒಳ್ಳೆ ಕೆಲಸ ಸಿಕ್ಕರೆ ಅವಳದ್ದು ಸ್ವಲ್ಪ ದುಡ್ಡು ಸಿಕ್ಕುತ್ತಲ್ಲ ನಮಗೆ. ನಾನು ಅವಳು ಮನೆಯಿಂದ ಹೊರಗೆ ಕಳಿಸಿ ಅಂತ ಹೇಳ್ತಿದ್ರೆ ನೀವು ಇನ್ನೂ ಇರಿಸ್ಕೊಂಡು ಅವಳು ದುಡ್ಡಲ್ಲಿ ಬದುಕು ಯೋಚನೆ ಮಾಡ್ತಿದ್ರಿಯಾ? ಅಯ್ಯೋ, ಹೊರಗೆಲ್ಲ ಕಳ್ಸೋದು ಬೇಡ ಮರೀತಿ. ನಿಂಗೆ ಅದಕ್ಕೆ ನೀನು ಸಣ್ಣವಳು ಅಂತ ಹೇಳೋದು. ಅವಳು ಇರಲಿ, ನಿನ್ನನ್ನು ನಾನು ಮದುವೆ ಆತೆ.
ಇಬ್ಬರು ಇರಲಿ, ಅವಳಷ್ಟಕ್ಕೆ ಓಡಾಡ್ಕೊಂಡಿರಲಿ. ನಂಗೆ ಸ್ವಲ್ಪ ದುಡ್ಡು ಕಾಸಿಗೆಲ್ಲ ಹೆಲ್ಪ್ ಆಗ್ತವಳಿದ್ರೆ. ಮಕ್ಕಳು ಬೇರೆ ಇದ್ರಲ್ಲ, ಮಕ್ಳು ಫಸ್ಟ್ ತಗೊಂಡು ಬಿಡುಕತ್ತ ಹೇಳು. ನಂಗೆ ಯಾಕೋ ಇದಷ್ಟು ಸರಿ ಬರ್ತಿಲ್ಲ ಅನ್ಸುತ್ತಪ್ಪ. ನಾನು ಹೇಳೋದಾದ್ರೆ ನೀವು ಅವಳು ಡೈವರ್ಸ್ ಕೊಡಿ ಫಸ್ಟ್. ಕಡೆಗೆ ಅಂತ ಕಂಬ ಅವಳು ಇವಳು ಎಲ್ಲ ಒಟ್ಟಿಗೆಲ್ಲ ಬೇಡ, ಇದೆಲ್ಲ ಅವಾಂತರವೇ ಸರಿ. ನಾನೇ ಬಂದು ಮಾತಾಡ್ತೆ ಅಂತ ಹೇಳ್ತೇನೆ ನಿಮ್ಮ ಅಪ್ಪನ ಹತ್ರ, ಅದನ್ನು ನೀವು ಒಪ್ಕೊಂತ ಇಲ್ಲ. ಮನೆಗಾದರೂ ಕರ್ಕೊಂಡು ಹೋಗಿ ಅಂದರೆ ಅದನ್ನು ಒಪ್ಪೋದಿಲ್ಲ. ಸ್ವಲ್ಪ ಪೇಷನ್ಸ್ ಇರಲಿ, ಮನೆಗೆ ಕರ್ಕೊಂಡು ಹೋಗುತ್ತೆ. ಈಗೇನು ನಮ್ಮ ಪ್ರೈವಸಿಗೆ ಏನು ತೊಂದರೆ ಇಲ್ಲಲ್ಲ. ನಿಂದು ಹೆಂಗೂ ರೂಮ್ ಇತ್ತಲ್ಲ ಬಿಡು, ಯಾಕೆ ತಲೆ ಕೆಡ್ಸ್ಕೊತಿದ್ದೆ? ನಮ್ಮ ಜೀವನ ಹೆಂಗೂ ಒಳ್ಳೆ ರೀತಿಯೇ ಸಾಕ್ತಾಯಿತ್ತು. ಏನೊಂದು ರಾತ್ರಿ ಹೊತ್ತಿಗೆ ಒಂದು ನಾನು ನಮ್ಮ ಮನೆಗೆ ಹೋಯ್ಕಷ್ಟೇ ಅಲ್ಲ, ಅದೊಂದು ದೊಡ್ಡ ಕಷ್ಟವಾ? ಬೆಳಿಗ್ಗೆಲ್ಲ ನಿನ್ನೊಟ್ಟಿಗೆ ಇರುತ್ತೆ ನಾನು ಹೆಚ್ಚು ಕಮ್ಮಿ. ಅದು ಸರಿ. ನಂಗೊಂದು ಐಡಿಯಾ ಅಂತ ಹೇಳ್ರೆ, ನಾವು ಯಾಕೆ ಮದುವೆ ಆಗಿಬಿಡೋಕ್ಕಾಗ ಒಂದು ರೌಂಡ್? ಎಲ್ಲದಕ್ಕೂ ಕಾಲ ಕೂಡಿ ಬರ್ತತ್ತು. ನೀನೇನು ಯೋಚನೆ ಮಾಡಬೇಡ. ನಾನು ನಿನಗೆ ಮದುವೆ ಆದ ಕೂಡಲೇ ನಿನ್ನ ಬಿಡ್ತೀನ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಡಾರ್ಲಿಂಗ್ ನಿನಗೆ. ಎಷ್ಟು ಟೈಮಿಂದ ನೀನು ನನ್ನ ಕಾಣ್ತಿದ್ದೆ, ಇಷ್ಟೇ ನೀನು ಅರ್ಥ ಮಾಡ್ಕೊಂಡದ್ದು. ಹೇಗೆ ಹೇಳ್ಕೊಂಡ್ರು ಮದುವೆ ಆಗ್ಬೋದು, ತಾಳಿ ಅದು ಇದು ಅಂತ ಎಲ್ಲ ಹಳೆ ಫಿಲ್ಮ್ ಡೈಲಾಗ್ ಕಡೆಂಗೆ ಹೇಳ್ತೆ ನೀನು. ಮತ್ತು ನಾನು ಹಳೆ ಕಾಲದವನು ಅಂತ ಹೇಳ್ತೆ. ಎಷ್ಟು ಜನ ಲಿವಿಂಗ್ ಟುಗೆದರಲ್ಲಿದ್ದರು, ಆ ರೀತಿ ಇದ್ದರು ಸರಿ. ಒಂದು ಪಕ್ಷ ಎಂತ ಆಗಲಿಲ್ಲ ಅಂದರು, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಹೇಳು? ಯಾವತ್ತು ನಿಮ್ಮ ಕುದುರೆಗೆ ಅಂತ ಹೇಳ್ತಿರಲ್ಲ ಬಿಡಿ. ಆಯ್ತು, ನಾನು ಒಮ್ಮೆ ಪೇಸ್ಟಿಸ್ ತಗೋಬತ್ತೆ, ನೀವು ಕೂತ್ಕೊಂಡಿರಿ ಇಲ್ಲೇ. ಓಕೆ ಚಿನ್ನ. ಹಾಯ್, ಎಲ್ಲ ಹೆಂಗಿದ್ರಿ? ಎರಡು ಕಡೆ ಮೇಂಟೈನ್ ಮಾಡೋದಂದರೆ ಭಾಳ ಕಷ್ಟ ಮಾರ್ರೆ. ಈ ಹೆಣ್ಣು ಮುಂಚೆ ಪಿ ಜಿಲಿದ್ದಿತ್ತು, ಈಗ ನಾವು ಒಟ್ಟಿಗೆ ಕಾತಿಲ್ಲ ಇಬ್ಬರು ಅಂದ್ಕೊಂಡು ರೂಮ್ ಮಾಡಿದ್ದ. ಅಯ್ಯೋ ದೇವ್ರೆ, ಆ ಚೀವ್ ಮೇಂಟೈನ್ ಮಾಡ್ಕೊ, ಈ ಚೀವ್ ಮೇಂಟೈನ್ ಮಾಡ್ಕೊ. ಶಾಮಲ್ನಾರು ಒಂಥರ ಈಸಿ, ಇದೇ ಒಂಥರ ಟಫ್ ಎಕ್ಸಾಮ್ ಪೇಪರ್ ಥರ. ಹೆಂಗೋ ಮಾಡಿ ಮೇಂಟೈನ್ ಮಾಡ್ತಿದ್ದೆ. ನಂದು ಇಂಟೆನ್ಷನ್ ಅಂದರೆ ಎರಡು ಬದಿ ಮೇಂಟೈನ್ ಮಾಡ್ಕೊಂಡು ಹೋಪ ಅಂದ್ಕೊಂಡು ಬಿಡುಕೆಲ್ಲ ಹೆಂಗತ್ತೆ. ಈ ಹೆಣ್ಣು ಹೇಳುತ್ತೆ ಅನ್ಕೊಂಡು ಅಲ್ಲೇ ಸಂಸಾರ ಮಾಡ್ಕೊಂಡು ಮಕ್ಕಳು ಮರಿ ಎಲ್ಲ ಆದಮೇಲೆ ಬಿಡುಕತ್ತ. ಹೆಂಗೋ ಎಷ್ಟು ದಿನ ದುಡುತ್ತೋ ದುಡ್ಲಿ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಎರಡು ಬದಿಗಷ್ಟೇ. ಎಂತಂತ್ರಿ? ಎಂತ ಕಳ್ಳನ ಮಗನೇ ಅಂತ್ರಿಯಾ? ನೀವು ಎಂಥರ ಹೇಳ್ಕೊಂಡು ಮರೆ, ನಾನು ಈ ಹೆಣ್ಣಿನಂತೂ ಬಿಡುಕು ರೆಡಿ ಇಲ್ಲ.